ತುಳು ಲಿಪಿಯಲ್ಲಿ ಕಂಪ್ಯೂಟರ್ ಕೀಬೋರ್ಡ್ ಅನ್ನು ಆವಿಷ್ಕರಿಸಿದ್ದು ಇದರ ಲೋಕಾರ್ಪಣಾ ಕಾರ್ಯಕ್ರಮ ಸಿರಿ ಚಾವಡಿ ತುಳು ಭವನದಲ್ಲಿ ನಡೆಯಿತು. ಖ್ಯಾತ ವೈದ್ಯ ಡಾಕ್ಟರ್ ಬಿಕೆ ಗಣೇಶ್ ರೈ ಲೋಕಾರ್ಪಣೆಗೊಳಿಸಿದ್ರು. ಈ ಹೊಸ ಕೀಬೋರ್ಡ್ನಿಂದ ಅತ್ಯಂತ ಸರಳವಾಗಿ ತುಳು ಲಿಪಿಯನ್ನ ಟೈಪ್ ಮಾಡುವುದರೊಂದಿಗೆ ತುಳು ಭಾಷೆಯನ್ನು ಕಲಿಯಲು ಸಾಧ್ಯ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಗುರುಪ್ರಸಾದ್, ತುಳು ಅಕಾಡೆಮಿಯ ಸಹಕಾರದಿಂದ ತುಳು ಕೀಲಿಮಣಿಯನ್ನ ಆವಿಷ್ಕಾರ ಮಾಡಲಾಗಿದೆ. ಇದು ತುಂಬಾ ಕ್ಲಿಷ್ಟಕರವಾಗಿದ್ದು ಅನೇಕ ಜನರ ಬಹಳ ವರ್ಷಗಳ ಶ್ರಮಕ್ಕೆ ಪ್ರತಿಫಲ ದೊರಕಿದೆ. ಕೀಲಿಮಣಿಯ ಅಕ್ಷರಾಭ್ಯಾಸಗಳು ಬಹು ಸರಳವಾಗಿದ್ದು ಇದನ್ನು ಯಾರೂ ಕೂಡ ಕಲಿಯಬಹುದು. ಮುಂದಿನ ಜನಾಂಗದ ಮಕ್ಕಳಿಗೆ ಇದರಿಂದ ಅನುಕೂಲವಾಗಿ ತುಳು ಭಾಷೆಯನ್ನ ಉಳಿಸಿ ಬೆಳೆಸಲು ಸಹಕಾರಿಯಾಗಲಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಚಾರ್ವಿ ಮುತ್ತಪ್ಪ, ಪ್ರಶಾಂತ್ ರೈ, ಚಂದ್ರಿಕಾ ಶೆಟ್ಟಿ, ರೂಪೇಶ್ ರೈ, ಚೇತನ್ ಮುಂತಾದವರು ಉಪಸ್ಥಿತರಿದ್ದರು. ತುಳು ಲಿಪಿ ಹೇಳಿಕೊಡುವ ಒಂದು ಪದ್ಧತಿ ಇತ್ತು ಮೊದಲು, ಅಕ್ಷರಾಭ್ಯಾಸ ಮಾಡೋದು. ಅದು ವಿದ್ಯಾಶ್ರೀ ಅವರು, JVS ಅವರು ಭಾಳ ವರ್ಷದಿಂದ ಹೇಳ್ತಾ ಇದ್ರು. ಹಾಗೂ ಈ ಫಾಂಟನ್ನು ಮಾಡುವವರು ನಮ್ಮ ನಿಷ್ಕಲ್ ರಾವ್ ಮತ್ತು ನಿಶ್ಚಿತ್ ರಾವ್ ಅಂತ ಮಾಡ್ತಾಯಿದ್ರು. ಅವರು ಕೂಡ ಅವರ ಒಂದು ವಿದ್ಯೆಯಲ್ಲಿ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಕೀಬೋರ್ಡ್, ಈ ಒಂದು ಕೀಬೋರ್ಡ್ ಅಂತೀವಿ, ಈ ಕನ್ನಡ ಮತ್ತು ತುಳುಗೆ ಕೀಬೋರ್ಡ್ ನೋಡಿದ್ದು, ಇದನ್ನು ಮಾಡಿದ್ವಿ ನಾವು. ಕನ್ನಡಕ್ಕೆ ಮಾಡಿದ್ವಿ. ಅದರಿಂದ ನಾವು ತುಳುಗೆ ಹೇಗೆ ಮಾಡಬೇಕು ಅಂತ ಭಾಳ ಯೋಚಿಸ್ತಾ ಇದ್ವಿ. ಸೊ ಈ ಒಂದೇ ಕೀಬೋರ್ಡಿಂದ ಒಂದೇ ವಿನ್ಯಾಸದಿಂದ ಎಲ್ಲ ಬ್ರಾಹ್ಮಿ ಲಿಪಿ ಆಧಾರದ ಭಾಷೆಗಳನ್ನು ಟೈಪ್ ಮಾಡ್ಬೋದು. ನಮ್ಮ ತುಳು ಭಾಷೆ ಭಾಳ ಪುರಾತನದು, ಪ್ರೊಟೋ ಡ್ರೆವಿಡಿಯನ್ ಅಂತೀವಿ. ಆದ್ರೂ ನಮ್ಮ ಬ್ರಾಹ್ಮಿ ಲಿಪಿ ಆಧಾರಿತ ಭಾಷೆಯಲ್ಲಿ ಭಾಳ ಸಲೀಸಾಗಿ ನಾವು ಇದನ್ನು ಒಗ್ಗೂಡಿಸಬೇಕು ಆಗಿತ್ತು. ಈಗ ಮಲಯಾಳಮಲ್ಲಿ ನಾವು ಇದನ್ನು ಯುನಿಕೋಡ್ಗೆ ಅಳವಡಿಸಿದ್ದೇವೆ. ಹಾಗಾಗಿ ತಾವು ಯುನಿಕೋಡ್ ಬರದೇ ಇದ್ದರೂ ಕೂಡ ನಮ್ಮ ಲಿಪಿಯನ್ನು ಈ ಫಾಂಟ್ ಮುಖಾಂತರ ಈ ಕೀಬೋರ್ಡ್ನಲ್ಲಿ ಟಂಕಿಸ್ಬೋದು ಅಥವಾ ಟೈಪ್ ಮಾಡ್ಬೋದು.